ಅಶ್ವತ್ಥ ಎಲೆಯನ್ನ ಕಲಾತ್ಮಕವಾಗಿ ಕತ್ತರಿಸಿ ಚಿತ್ರ ರಚಿಸುವಂತಹ ಕಲೆ ಇತ್ತೀಚಿನ ದಿನಗಳಲ್ಲಿ ಪ್ರಸಿದ್ಧಿ ಪಡಿತಾ ಇದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಅಕ್ಷಯ್ ಕೋಟ್ಯಾನ್ ಅವರು ಈ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವಂತಹ ಪ್ರತಿಭಾನ್ವಿತ ಹುಡುಗ. ಈಗಾಗಲೇ ಬಹುತೇಕ ಗಣ್ಯ ವ್ಯಕ್ತಿಗಳ ಚಿತ್ರ ಬಿಡಿಸಿರುವುದರ ಮೂಲಕ ಎಲ್ಲರಿಂದಲೂ ಕೂಡ ಮೆಚ್ಚುಗೆಗೆ ಪ್ರಶಂಸೆಗೆ ಪಾತ್ರವಾಗಿದ್ದ ಇವರ ಸಾಧನೆಗೆ ಇದೀಗ ವಿಶ್ವ ದಾಖಲೆಯ ಗರಿ ಕೂಡ ಸೇರಿದೆ. ಅಂಜೂರದ ಎಲೆಯಿಂದ ಚಾರ್ಲಿ ಚಾಪ್ಲಿನ್ ಚಿತ್ರ ಬಿಡಿಸಿ ಮೂಡಬಿದಿರೆಯ ಅಕ್ಷಯ್ ಎಂ ಕೋಟ್ಯಾನ್ ಇದೀಗ ವಿಶ್ವ ದಾಖಲೆಯನ್ನ ಸೃಷ್ಟಿಸಿದ್ದಾರೆ. ಜುಲೈ 20ರಂದು 1x1.7 ಉದ್ದ ಅಗಲದ ಸಣ್ಣ ಅಂಜೂರದ ಎಲೆಯಿಂದ ಚಾರ್ಲಿ ಚಾಪ್ಲಿನ್ ಚಿತ್ರ ಬರೆದಿದ್ದ ಇವರು ಇದೀಗ ವಿಶ್ವ ದಾಖಲೆ ಮಾಡಿದ್ದಾರೆ. ಇವರಿಗೆ ಏಷ್ಯಾ ಮುಖ್ಯಸ್ಥ ಡಾಕ್ಟರ್ ಮನೀಶ್ ವೈಷ್ಣವ್ ಅವರು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಈ ಹಿಂದೆಯೂ ಇವರು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಚಿತ್ರ ಬಿಡಿಸಿದಾಗ ಈ ಹುಡುಗನ ಪ್ರತಿಭೆಗೆ ಮೆಚ್ಚಿ ಮುಂದಿನ ವಿದ್ಯಾಭ್ಯಾಸಕ್ಕೆ 1 ಲಕ್ಷ ರೂಪಾಯಿಗಳ ಪ್ರೋತ್ಸಾಹ ಧನವನ್ನ BSY ನೀಡಿದ್ರು. ಅದೇ ರೀತಿ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಚಿತ್ರ ಬಿಡಿಸಿದ್ದು ಹೆಗ್ಡೆ ಅವರು ಮೆಚ್ಚಿ ಅಭಿನಂದಿಸಿದ್ರು. ಜೊತೆಗೆ ಬ್ರಹ್ಮಶ್ರೀ ನಾರಾಯಣ ಗುರು, ಪ್ರಧಾನಿ ನರೇಂದ್ರ ಮೋದಿ ಚಿತ್ರ ಬಿಡಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದ ಇವರಿಗೆ ಇದೀಗ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸಿಕ್ಕಿರುವಂತದ್ದು ನಮ್ಮ ಜಿಲ್ಲೆಗೂ ಕೂಡ ಹೆಮ್ಮೆ ತಂದಿದೆ.